ಮಂಗಳೂರಿನ ಕದ್ರಿ ಕಾಲಭೈರವ ದೇವಸ್ಥಾನದಲ್ಲಿ ಕಾಲಭೈರವ ಅಷ್ಟಮಿ ಪೂಜೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯಿತು. ಈ ವೇಳೆ ಹಲವಾರು ಮಂದಿ ದೇವರ ದರ್ಶನವನ್ನ ಪಡೆದುಕೊಂಡರು. ನಗರದ ಹೆಸರಾಂತ ಕ್ಷೇತ್ರಗಳಲ್ಲಿ ಒಂದಾದ ಕದ್ರಿಯ ಕಾಲಭೈರವ ದೇವಸ್ಥಾನದಲ್ಲಿ ಕಾಲಭೈರವ ಅಷ್ಟಮಿ ಪೂಜೆಯನ್ನ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಸಲಾಯಿತು. ವರ್ಷಕ್ಕೆ ಒಂದು ಬಾರಿ ಬರುವ ಕಾಲಭೈರವ ಅಷ್ಟಮಿ ಪೂಜೆಯಲ್ಲಿ ಹಲವಾರು ಮಂದಿ ಶ್ರೀಕ್ಷೇತ್ರಕ್ಕೆ ಆಗಮಿಸಿ ದೇವರ ದರ್ಶನವನ್ನ ಪಡೆದರು. ಶಾಸಕರಾದ ಡಿ ವೇದವ್ಯಾಸ್ ಕಾಮತ್ ಕೂಡ ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನ ಪಡೆದುಕೊಂಡರು. ಈ ವೇಳೆ ಶ್ರೀ 1008 ರಾಜಯೋಗಿ ನಿರ್ಮಲಾನಾಥ್ ಮಹಾರಾಜ್ ಅವರು ಮಾತನಾಡಿ, ವರ್ಷಕ್ಕೆ ಒಂದು ಬಾರಿ ಕಾಲಭೈರವ ಅಷ್ಟಮಿ ಪೂಜೆ ಬರುತ್ತೆ. ಭಕ್ತರು ಕೂಡ ಕ್ಷೇತ್ರಕ್ಕೆ ಬಂದು ದೇವರ ದರ್ಶನವನ್ನ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು. ब्रह्म हत्या से काशी विश्वनाथ की पूजा करने के बाद जब मुक्त हुए उस दिन से उस भैरवनाथ की अष्टमी को माना गया है। ये शास्त्रों का विधान है और यही हमने ऋषियों मुनियों से सुना है। जब भगवान परशुराम जी तपस्या में लीन हो गए, जब काल भैरव को यहाँ क्षेत्रपाल के रूप में विख्यात कर दिया, जो इस क्षेत्र को सुरक्षित रखते हैं। इस क्षेत्र में रहने वाले हर जीव जंतु प्राणी ಮುಂದಿನ ವರ್ಷ ಶ್ರೀಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯ ನಡೆಯಲಿದ್ದು, ಹೀಗಾಗಿ ಭಕ್ತರು ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.